ಕಲಬುರಗಿ ಜಿಲ್ಲೆಯ ಸೇಡಂಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಮಿಸುತ್ತಿರುವ ಹಿನ್ನೆಲೆ ಔರಾದ ಪಟ್ಟಣದ ತಾಲೂಕು ಬಸ್ ಘಟಕದಿಂದ 50ಕ್ಕೂ ಅಧಿಕ ಬಸ್ ಬುಕ್ ಮಾಡಿದ್ದು, ಬಸ್ ನಿಲ್ದಾಣದಲ್ಲಿ ಒಂದೇ ಒಂದು ಬಸ್ ಇಲ್ಲದೆ ಸಾರ್ವಜನಿಕರು ಮತ್ತು ವಿದ್ಯಾರ್ಥಿಗಳು ಪರದಾಡುವಂತಾಗಿದೆ ಎಂದು ಸಾಮಾಜಿಕ ಕಾರ್ಯಕರ್ತ ರತ್ನದೀಪ್ ಕಸ್ತೂರೆ ಕಿಡಿಕಾರಿದ್ದಾರೆ. ಹೀಗೆ ಮಾತು ಮುಂದುವರಿಸಿದ ಅವರು, ಕೆಲವೇ ದಿನಗಳಲ್ಲಿ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಪರೀಕ್ಷೆಗಳಿದ್ದು ಬಸ್ ವ್ಯವಸ್ಥೆ ಇಲ್ಲದ ಹಿನ್ನೆಲೆ ವಿದ್ಯಾರ್ಥಿಗಳ ಶೈಕ್ಷಣಿಕ ಹಿನ್ನಡೆಯಾಗುತ್ತಿದೆ. ರಾಜಕೀಯ ಲಾಭಕ್ಕೋಸ್ಕರ ವಿದ್ಯಾರ್ಥಿಗಳ ಶೈಕ್ಷಣಿಕ ಬದುಕಿಗೆ ಕೊಳ್ಳೆ ಹೊಡೆಯಲಾಗಿದೆ ಎಂದು ಆಕ್ರೋಶ ಹೊರಹಾಕಿದ್ದಾರೆ. ಈ ಸಂದರ್ಭದಲ್ಲಿ ರಾಹುಲ್ ಜಾಧವ್ ಉಪಸ್ಥಿತರಿದ್ದರು. ವರದಿ ಅರವಿಂದ ಮಲ್ಲಿಗೆ. ನಾವು ಬೀದರ್ ಜಿಲ್ಲೆಯ ಔರಾದ್ ತಾಲೂಕಿನ ತಾಲೂಕಾ ಕೇಂದ್ರವಾದಂತಹ ಔರಾದ್ ಪಟ್ಟಣದ ಬಸ್ ನಿಲ್ದಾಣದಲ್ಲಿ ಇದ್ದೀವಿ. ಇವತ್ತು ನೀವು ನೋಡಬಹುದು, ಬಸ್ ನಿಲ್ದಾಣದಲ್ಲಿ ಒಂದು ತಾಲೂಕಾ ಕೇಂದ್ರದ ಬಸ್ ನಿಲ್ದಾಣದಲ್ಲಿ ಒಂದು ಕೂಡ ಬಸ್ ಇಲ್ಲದೆ ಬೇಕೋ ಎಂತ ಇದೆ ನಮ್ಮ ಬಸ್ ನಿಲ್ದಾಣ. ಇದಕ್ಕೆ ಕಾರಣ ಏನಪ್ಪಾ ಅಂದ್ರೆ, ನಮ್ಮ ದೇಶದ ಪ್ರಧಾನಮಂತ್ರಿಗಳಾದಂತಹ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿಯವರು ಇವತ್ತೇನು ಕಲಬುರಗಿ ನಗರಕ್ಕೆ ಆಗಮಿಸ್ತಾ ಇದ್ದಾರೆ. ಆ ಒಂದು ಕಾರಣದಿಂದ ನಮ್ಮ ಪಟ್ಟಣದಿಂದ ಸುಮಾರು 52 ಬಸ್ಗಳನ್ನು ಆ ಕಡೆ ಕಳಿಸಿದ್ದಾರೆ. ಮಾನ್ಯರೇ, ಇವತ್ತು ಕೇವಲ ಒಂದು ತಿಂಗಳಲ್ಲಿ SSLC ಮಕ್ಕಳ ಪರೀಕ್ಷೆ ಇವೆ, ಒಂದು ತಿಂಗಳಲ್ಲಿ PUC ವಿದ್ಯಾರ್ಥಿಗಳ ಪರೀಕ್ಷೆ ಇದೆ. ಇವತ್ತು ನಿಮ್ಮ ರಾಜಕೀಯ ಲಾಭಕ್ಕಾಗಿ ಇವತ್ತು ಮಕ್ಕಳ ಜೀವನದ ಜೊತೆ ಮಕ್ಕಳ ಶೈಕ್ಷಣಿಕ ಜೊತೆ ನೀವು ಚೆಲ್ಲಾಟ ಆಡುತ್ತಿರುವುದು, ಇದಕ್ಕೆ ನಾವು ಖಂಡಿಸ್ತೀವಿ. ನೀವು ರಾಜಕೀಯ ಕಾರ್ಯಕ್ರಮ ಮಾಡಿ, ನಾವು ಬೇಡ ಅಂತ ಇಲ್ಲ, ಆದರೆ ಸಾರ್ವಜನಿಕರಿಗೆ ಮಕ್ಕಳಿಗೆ ತೊಂದರೆ ಕೊಟ್ಟು ನೀವು ಇಂಥ ಒಂದು ಕಾರ್ಯಕ್ರಮಗಳನ್ನು ಮಾಡುತ್ತಿರುವುದು ನಾವು ತೀವ್ರವಾಗಿ ಖಂಡನೆ ಮಾಡ್ತೇವೆ. ಇವತ್ತೇನು ನಮ್ಮ ಔರಾದ್ ಘಟಕದಿಂದ ಏನು ಬಸ್ಗಳು ಹೋಗಿವೆ, ಇದು ರಾಜಕೀಯ ಒಂದು ಕಾರ್ಯಕ್ರಮಕ್ಕೆ, ಇದಕ್ಕೆ ಅಧಿಕಾರಿಗಳು ಉತ್ತರ ನೀಡಬೇಕು. ಇವತ್ತು ಲಕ್ಷಾಂತರ ಮಕ್ಕಳ ಜೊತೆ ನೀವೇನು ಚೆಲ್ಲಾಟ ಆಡ್ತಾ ಇದ್ರಿ, ಇದು ನಿಮಗೆ ಶೋಭೆ ತರುವುದಿಲ್ಲ. ಮಾನ್ಯ ನಮ್ಮ ಕ್ಷೇತ್ರದ ಶಾಸಕರಾದಂತಹ ಪ್ರಭು ವಿ ಚವ್ಹಾಣ್ ಅವರು ನಿಮ್ಮ ರಾಜಕೀಯ ಲಾಭಕ್ಕಾಗಿ ಇವತ್ತಿನ ನೀವು ಬಸ್ಗಳನ್ನು ಬಳಕೆ ಮಾಡ್ಕೋತಾ ಇದ್ರಿ. ಇದು ಸರಿಯಾದ ರೀತಿಯಲ್ಲಿ ನೀವು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಆ ಮಕ್ಕಳ ಜೊತೆ ನಾವು ಏನು ಇವತ್ತಿನ ಇಂಥ ಒಂದು ಘಟನೆ ಮಾಡ್ತಾ ಇದ್ರಿ, ಇದಕ್ಕೆ ತಕ್ಕ ತಾವು ಉತ್ತರ ಕೊಡಬೇಕಾಗುತ್ತೆ. ನಾವು ಇದನ್ನು ಸಹಿಸೋದಿಲ್ಲ ಅಂತೇಳಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ರತ್ನದೀಪ್ ಕಸ್ತೂರಿ, ವಿದ್ಯಾರ್ಥಿ ಮುಖಂಡರು ಔರಾದ್.